ಮಂಗಳೂರು ನಗರ ಅಂದಾಕ್ಷಣ ನೆನಪಿಗೆ ಬರೋದು ಬಿಸಿಯಾಗಿರೋ ಜನರು. ಎಲ್ಲಿ ನೋಡಿದರಲ್ಲಿ ಗಗನಚುಂಬಿ ಕಟ್ಟಡಗಳು, ಉದ್ಯಮಗಳು. ಒಟ್ಟಾರೆಯಾಗಿ ಕರಾವಳಿಗರ ಒತ್ತಡ ಜೀವನಕ್ಕೀಗ ಕೊಂಚ ರಿಲ್ಯಾಕ್ಸ್ ಮೂಡಿಸಲೆಂದೇ ನಗರದಲ್ಲಿ ಪ್ರಖ್ಯಾತ 2 ಚಿತ್ರಮಂದಿರಗಳಿಗೆ ಹೈಟೆಕ್ ಟಚ್ ನೀಡಲಾಗಿದೆ. ಅಂದ ಹಾಗೆ ಆ ಸಿನಿಮಾ ಮಂದಿರ ಯಾವುದು ಅಂತೀರಾ? ಚಿತ್ರಮಂದಿರ ಹೇಗಿದೆ ಅಂತೀರಾ? ಬನ್ನಿ ನಾವು ನಿಮಗೆ ತೋರಿಸ್ತೀವಿ ನೋಡಿ. ಅದು ಕರಾವಳಿಯಾದ್ಯಂತ ಸಿನಿಮಾ ರಸಿಕರಿಗೆ ಮನೋರಂಜನೆ ನೀಡುತ್ತಿದ್ದ ಚಿತ್ರಮಂದಿರ. ಇದೀಗ ಆ ಚಿತ್ರಮಂದಿರಕ್ಕೆ ಹೈಟೆಕ್ ಟಚ್ ನೀಡುವ ಮೂಲಕ ಸಿನಿಮಾ ಮಂದಿರವು ಭರ್ಜರಿ ಮನೋರಂಜನೆ ನೀಡುವತ್ತ ಮುಂದಾಗ್ತಿದೆ. ಈಗಾಗಲೇ ಮಂಗಳೂರಿನ ಸುಚಿತ್ರಾ ಚಿತ್ರಮಂದಿರಕ್ಕೂ ಹೈಟೆಕ್ ಟಚ್ ನೀಡಲಾಗಿತ್ತು. ಇದೀಗ ಪಕ್ಕದಲ್ಲಿರುವ ಪ್ರಭಾತ್ ಚಿತ್ರಮಂದಿರಕ್ಕೂ ಅದೇ ರೀತಿ ಹೈಟೆಕ್ ಟಚ್ ನೀಡಲಾಗಿದೆ. ಹೈಟೆಕ್ ಟಚ್ ನೀಡಲಾಗಿದ್ದ ಪ್ರಭಾತ್ ಸಿನಿಮಾ ಮಂದಿರದ ಉದ್ಘಾಟನಾ ಸಮಾರಂಭ ಸ್ವಾತಂತ್ರ್ಯ ದಿನವಾದ ಇಂದು ನೆರವೇರಿತು. ಇನ್ನು ಹೊಸ ಶೈಲಿಯಲ್ಲಿ ನವೀಕರಣಗೊಂಡಿರುವ ಪ್ರಭಾತ್ ಸಿನಿಮಾ ಮಂದಿರದ ಉದ್ಘಾಟನೆಯನ್ನ ಲಕ್ಷ್ಮೀನಾರಾಯಣ್ ಎಂಟರ್ಪ್ರೈಸಸ್ನ ಮಾಲಕರಾದ ಜಿ ಪ್ರಶಾಂತ್ ನಾರಾಯಣ್ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ರು. I'm very happy to announce that in the month of April this year, April 27, we have opened up Suchitra, which is equipped with 4K projection, digital projection, along with Dolby Atmos 64 channel. I'm happy to announce that today, on this day, 15th of August 2018, we have now reopened the Prabhat. With many changes that we have done, like we have done it air conditioned, then we have changed the interiors, then we have changed the seats, then we have changed the screen as well, then we have changed the projection to 4K projection, then we have done the Dolby Atmos, multi-channel Dolby Atmos. The added feature in Dolby Atmos over this time is Dolby's own SLS speaker. Now Dolby person is here himself, he himself has described what it is. It gives a really out of the world sound experience. I mean, I cannot tell this, you have to sit inside and experience that. So I would request all the audience of Mangalore and surrounding areas of Mangalore to please come, enjoy the experience in Suchitra and Prabhat, and give us a good review. We here in Mangalore, we have our first screen in Karnataka with our own speakers, which is opening today at Prabhat. Thank you, Prashant sir, for the support. To the viewers of Mangalore, this will be a fantastic place to watch your Kannada films or your other language films. This is one of the best installations what we have done. We have Dolby Atmos inside, we have 4K projections inside, and we have our own speakers inside, for Dolby speakers inside. So it will be a fantastic experience. Do come and watch it here. ಈ ವೇಳೆ ಡಾಲ್ಬಿ ಕಂಪನಿಯ ವೆಂಕಟೇಶ್, ಚಿತ್ರಮಂದಿರದ ಮ್ಯಾನೇಜರ್ ಸುಪ್ರಾಯ ಪೈ, ಟೀಮ್ ಮ್ಯಾನೇಜರ್ ಚಿತ್ತರಂಜನ್, ಟೆಕ್ನಿಷಿಯನ್ ಸುಧೀಂದ್ರ, ನಿರ್ವಹಣಾ ಮುಖ್ಯಸ್ಥ ಹರೀಶ್ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮಲ್ಟಿಪ್ಲೆಕ್ಸ್ಗಳು ಇದೀಗಾಗಲೇ 2K ಸ್ಟೇಬಲ್ ಪ್ರೊಜೆಕ್ಟರ್ ಅನ್ನ ಬಳಸಿ ಚಿತ್ರ ರಸಿಕರನ್ನ ಮನರಂಜಿಸುತ್ತಿದ್ರೆ, ಮಂಗಳೂರಿನ ಪ್ರಭಾತ್ ಹಾಗೂ ಸುಚಿತ್ರಾ ಚಿತ್ರಮಂದಿರ ಮೊಟ್ಟ ಮೊದಲ ಬಾರಿಗೆ 4K ತಂತ್ರಜ್ಞಾನವನ್ನ ಅಳವಡಿಕೆ ಮಾಡಿ ಕರಾವಳಿಗರಿಗೆ ಹೊಸತನವನ್ನ ನೀಡಿದೆ. KS ರಾವ್ ರಸ್ತೆಯಲ್ಲಿ ಕಾಣಸಿಗುವ ಚಿತ್ರಮಂದಿರದಲ್ಲಿ ಕನ್ನಡ ಚಿತ್ರಮಂದಿರ ಸೇರಿದಂತೆ ತುಳು ಚಿತ್ರ ಪ್ರದರ್ಶನಗಳಿಗೆ ಹೆಸರುವಾಸಿಯಾಗಿದೆ. ಇನ್ನು ಈ ಚಿತ್ರಮಂದಿರದ ವಿಶೇಷ ಏನಪ್ಪಾ ಅಂದ್ರೆ 4K ತಂತ್ರಜ್ಞಾನದ ಅಳವಡಿಕೆ ಮಾಡಿತ್ತು. 3D ಮೂಲಕ ಸಿನಿಮಾವನ್ನ ಇಲ್ಲಿ ನೋಡಬಹುದಾಗಿದೆ. ಸಿನಿಮಾ ಮಂದಿರದಲ್ಲಿ
ಹೈಗ್ರೇನ್ ಸಿಲ್ವರ್, ಉತ್ತಮ ಸೌಂಡ್ ಎಫೆಕ್ಟ್ ಮೂಲಕ ಚಿತ್ರ ನೋಡಬಹುದು. ಇನ್ನು ಹವಾ ನಿಯಂತ್ರಣ, ಸುಸಜ್ಜಿತ ಸೀಟ್ ಹಾಗೂ ಪುಷ್ ಬ್ಯಾಕ್ ಸೀಟ್ಗಳನ್ನ ಒಳಗೊಂಡಿದೆ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ಸಿಸಿಟಿವಿ ಅಳವಡಿಕೆ ಮಾಡಲಾಗಿದ್ದು, ವ್ಯವಸ್ಥಿತ ರೀತಿಯಲ್ಲಿಯೇ ಟಿಕೆಟ್ ಕೌಂಟರ್ ಒಳಗೊಂಡಿದ್ದು, ಇನ್ನಿತರ ಸೌಲಭ್ಯಗಳು ಈ ಚಿತ್ರಮಂದಿರದಲ್ಲಿದೆ. ನಾಗರಾಜ್, V4 News 24/7 ಮಂಗಳೂರು.